ಹೆಲೋ ನಮಸ್ಕಾರ. ಹೇಗಿದ್ರಿ ಎಲ್ಲರೂ? ಹಬ್ಬನ ಎಲ್ಲರೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನಿವತ್ತು ನಮ್ಮ ಮನೆಯಲ್ಲಿ ಹಬ್ಬದ ಊಟಕ್ಕೆ ನಮ್ಮೂರಿನ ಒಂದು ಸ್ಪೆಷಲ್ ರೆಸಿಪಿನ ಮಾಡಿದ್ದೀನಿ. ಇದೇನು ಅಂತಂದರೆ, ಈ ಕರಾವಳಿ ಕಡೆ, ಮಂಗಳೂರು ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಈ ಫಂಕ್ಷನ್ಗಳಲ್ಲಿ ಬೇಳೆ ಹಾಕಿ ಒಂದು ಬೆಲ್ಲದ ಪಾಯಸನ ಮಾಡ್ತಾರೆ. ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಿಂಪಲ್ ರೆಸಿಪಿನ ಪರ್ಫೆಕ್ಟಾಗಿ ಮನೆಯಲ್ಲಿ ತುಂಬಾ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸರಿ ನೀವು ಈ ರೆಸಿಪಿನ ಮನೇಲಿ ನೋಡ್ಕೊಂಡು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾನಿವತ್ತು 1 ಕಪ್ಪಷ್ಟು ಕಡಲೆಬೇಳೆಗೆ ಈ ಬೆಲ್ಲದ ಪಾಯಸನ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. 1 ಕಪ್ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಇದರಿಂದ ಆಲ್ಮೋಸ್ಟ್ ನಮಗೊಂದು 6ರಿಂದ 7 ಕಪ್ಪಷ್ಟು ಪಾಯಸನ ಮಾಡ್ಬೋದು. ಮೊದಲು ಕಡಲೆಬೇಳೆನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನ ಡ್ರೈನ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕಿ ಆಮೇಲೆ ನೀರು ಹಾಕಿ ಬೇಯಿಸಲಿಕ್ಕೆ ಇಡಬೇಕು. ಬೇಳೆನ ಚೆನ್ನಾಗಿ ತೊಳ್ಕೊಳ್ಳಿ ಮೊದಲಿಗೆ. ಅದಾದ ನಂತರ ನೀರನ್ನೆಲ್ಲ ಬಸಿದ್ಬಿಟ್ಟು ಬೇಳೆನ ಕುಕ್ಕರಿಗೆ ಹಾಕ್ಕೊಳ್ಳಿ. ನಾವು ಕುಕ್ಕರಲ್ಲಿ ಬೇಯಿಸಬೇಕಾಗುತ್ತೆ, ಯಾಕಂತಂದರೆ ಬೇಳೆ ಬೇಗ ಬೇಯುತ್ತೆ. ನೆಕ್ಸ್ಟ್ ನಾವು ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 2 ಲೋಟ ನೀರನ್ನು ಹಾಕಿ ಬೇಳೆನ ಬೇಯಿಸೋಣ. ನೀವು ಬೇಳೆ ಬೇಯಿಸಬೇಕಿದ್ರೆ ಒಂದು ಅರ್ಧ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ ತುಪ್ಪ ಹಾಕಿ ಬೇಯಲಿಕ್ಕಿಟ್ರೆ ಬೇಳೆ ಬೇಗ ಬೇಯುತ್ತೆ. ತುಂಬಾ ಸ್ಮ್ಯಾಶ್ ಆಗಿ ನಿಮಗೆ ಕಡಲೆಬೇಳೆ ಬೇಯಬೇಕು ಅಂತಂದರೆ 5 ವಿಷಲ್ ಹಾಕ್ಬೋದು, ಇಲ್ಲದಿದ್ದರೆ 3 ವಿಷಲ್ ಸಾಕು. ಇವಾಗ ನಾವು ರೈಸ್ ಮತ್ತು ಕಾಯಿ ತುರಿ ಹಾಕಿ ಒಂದು ಕಾಯಿ ಹಾಲನ್ನು ರೆಡಿ ಮಾಡಬೇಕು. ಅದಕ್ಕೆ ನಮಗೆ 4 ಸ್ಪೂನಷ್ಟು ನೆನೆ ಹಾಕಿದ ವೈಟ್ ರೈಸ್ ಬೇಕು. ಆಮೇಲೆ ಯಾವ ಕಪ್ಪಲ್ಲಿ ನಾವು ಬೇಳೆನ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಕಾಯಿ ತುರಿ ತಗೊಳ್ಳಿ. ನಮಗೆ ಇದರಿಂದ 2 ಲೋಟದಷ್ಟು ಕಾಯಿ ಹಾಲನ್ನು ಮಾಡೋಕ್ಕಾಗುತ್ತೆ. ಈಗ ಕಾಯಿ ತುರಿಯನ್ನು ಮಿಕ್ಸರಲ್ಲಿ ಹಾಕ್ಕೊಳ್ಳೋಣ. ಅದಾದ ನಂತರ 4 ಸ್ಪೂನಷ್ಟು ನಾನು ನೆನೆ ಹಾಕಿದ ರೈಸನ್ನು ಹಾಕ್ಕೊತಿದ್ದೀನಿ. ರೈಸನ್ನು ಬಿಸಿ ನೀರಲ್ಲಿ ಹಾಕಿ ಬೇಕಾದರೆ 1 ಗಂಟೆ ಬಿಟ್ಟು ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಒಂದು 4 ಅವರ್ ಪಾಯಸ ಮಾಡೋಕ್ಕಿಂತ ಮುಂಚೆ ನೀವು ನೆನೆ ಹಾಕಿ ಇಟ್ಕೊಳ್ಳಿ. ಇದಕ್ಕೆ ಈಗ ನಾವು 1.5 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಸಾಕು, 1.5 ಕಪ್ಪಷ್ಟು ನೀರು ಹಾಕಿದರೆ ನಮಗೆ 2 ಲೋಟದಷ್ಟು ಕಾಯಿ ಹಾಲು ರೆಡಿ ಆಗುತ್ತೆ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ತುಂಬಾ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾವು ಮತ್ತೆ ಇದನ್ನ ಸೋಸೋದೆಲ್ಲ ಬೇಡ, ಡೈರೆಕ್ಟಾಗಿ ಎಲ್ಲದನ್ನು ಕೂಡ ನಾವು ಪಾಯಸಕ್ಕೆ ಹಾಕ್ಬೋದು. ನೋಡಿ, ನನಗೆ 1 ಕಪ್ ಕಾಯಿ ತುರಿಯಲ್ಲಿ ಮತ್ತು 4 ಸ್ಪೂನು ನೆನೆ ಹಾಕಿದ ರೈಸನ್ನು ಹಾಕಿ ನಾನು 2 ಲೋಟದಷ್ಟು ಕಾಯಿ ಹಾಲು, ಆಮೇಲೆ 2 ಲೋಟದಷ್ಟು ನಾರ್ಮಲ್ ಮಿಲ್ಕ್, ಟೋಟಲ್ ಆಗಿ 4 ಲೋಟ ಮಿಲ್ಕನ್ನು ರೆಡಿ ಮಾಡಿದ್ದೇನೆ. ಕಾಯಿ ಹಾಲು ಮತ್ತು ದನದ ಹಾಲು ಸೇರಿ ನಾವು 2 ಸೇರಿಸಿ ಹಾಕಿದರೆ ಪಾಯಸದ ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಬರೀ ಕಾಯಿ ಹಾಲು ಹಾಕಿನೂ ಮಾಡ್ಬೋದು. ಆವಾಗ ನೀವು 4 ಗ್ಲಾಸಷ್ಟು ಕಾಯಿ ಹಾಲನ್ನೇ ಯೂಸ್ ಮಾಡಬೇಕಾಗುತ್ತೆ. ಇವಾಗ ನಾವು ಕಾಯಿ ಹಾಲು ಮತ್ತು ಮಿಲ್ಕನ್ನು ರೆಡಿ ಮಾಡಿದ ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸಲ್ಲಿ ನಿಮಗೆ ಗೋಡಂಬಿ ಮತ್ತು ದ್ರಾಕ್ಷಿನ ತಗೋಬೋದು. ಇದನ್ನ ಗೀಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀವು ಬೇಳೆನ ಬೇಯಿಸ್ಲಿಕ್ಕೆ ಇಟ್ಟು ಇದೆಲ್ಲ ಮಾಡ್ಕೋಬೋದು. ಕೊನೆಗೆ ಬೇಳೆ ಬೆಂದಾದ ನಂತರ ನಾವು ಪಾಯಸಕ್ಕೆ ಇದನ್ನೆಲ್ಲ ಹಾಕೋಬೋದು. ನೋಡಿ, ಬೇಳೆ ಬೆಂದಿದೆ. ನಾನು ಬರೀ 3 ವಿಷಲ್ ಅಷ್ಟೇ ಹಾಕಿದ್ದೀನಿ, ಯಾಕಂತಂದರೆ ನನಗೆ ತುಂಬ ಸ್ಮ್ಯಾಶ್ ಆದ್ರೂ ಇಷ್ಟ ಆಗಲ್ಲ. ಇದು ನನಗೆಷ್ಟು ಬೇಕು ಅಷ್ಟು ಚೆನ್ನಾಗಿ ಬೆಂದಿದೆ, ತುಂಬ ಸ್ಮ್ಯಾಶ್ ಆಗಿಲ್ಲ. ತುಂಬ ಸ್ಮ್ಯಾಶ್ ಆಗಬೇಕು ಅಂತಂದರೆ 5 ವಿಷಲ್ ಹಾಕ್ಕೊಳ್ಳಿ. ಇದನ್ನ ನಾವು ಪಾಯಸ ಮಾಡುವ ಪಾತ್ರೆಗೆ ವಿತ್ ವಾಟರ್, ನೀರನ್ನು ಚೆಲ್ಲಬಾರ್ದು, ಆ ನೀರನ್ನು ಸೇರಿಸಿ ಹಾಕ್ಕೊಳ್ಳೋಣ. ಇದರಲ್ಲಿ ಆಲ್ರೆಡಿ ನಾವು 2 ಲೋಟ ನೀರು ಹಾಕಿದ್ದೀವಿ. ಇವಾಗ 4 ಲೋಟ ನಮಗೆ ಕಾಯಿ ಹಾಲು ಮತ್ತು ಮಿಲ್ಕ್ ಸೇರಿ 4 ಲೋಟ ಇದೆ. 6ರಿಂದ 7 ಕಪ್ಪಷ್ಟು ಅದಕ್ಕೆ ತಂದು ನಾವು ಪಾಯಸನ ರೆಡಿ ಮಾಡ್ಕೊಳ್ಳೋಣ. ತುಂಬ ನೀರು ಹಾಕೋಬೇಡಿ, 6ರಿಂದ 7 ಕಪ್ಪಷ್ಟು ಸಾಕು. ಟೋಟಲ್ ಮಿಲ್ಕ್ ಮತ್ತು ನಾವು ಬೇಳೆ ಬೇಯಿಸಿದೆಲ್ಲ ಸೇರಿ 6-7 ಕಪ್ ಆದರೆ ಸಾಕು.
ಕಾಯಿ ಹಾಲು ಹಾಕ್ಕೊಳ್ಳಿ. ಬೇಳೆ ಹಾಕಿದ ನಂತರ ಕಾಯಿ ಹಾಲು ಹಾಕ್ಕೊಳ್ಳಿ. ಅದಾದ ನಂತರ ಇವಾಗ ನೋಡಿ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಊರಿದ ಬೆಲ್ಲ ಮಾತ್ರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವೀಟಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಕಪ್ ಹಾಕ್ಕೊಂಡು ನೋಡಿ. ಅದಾದ ನಂತರ ಬೇಕಾದರೆ ಹಾಕ್ಕೋಬೋದು. ಅದಾದ ನಂತರ ಸ್ವಲ್ಪ ಏಲಕ್ಕಿ, 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಜಾಸ್ತಿ ಹಾಕೋಬೇಡಿ, ಬೆಲ್ಲದ ಪಾಯಸಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀವಿ. ನೆಕ್ಸ್ಟ್ ನೋಡಿ, ಇವಾಗ ನಾನು ಡ್ರೈ ಫ್ರೂಟ್ಸ್, ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ನಾವಿದನ್ನ ಸ್ಟವ್ವಲ್ಲಿಟ್ಟು ಬೇಯಿಸಬೇಕು. ಮೊದಲು ಈ ಪಾಯಸದೆಲ್ಲ ಮಿಕ್ಸನ್ನು ರೆಡಿ ಮಾಡಿದ ನಂತರ ನಾವಿದನ್ನ ಸ್ಟವ್ ಮೇಲಿಟ್ಟು ಬೇಯಿಸೋಣ. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿಟ್ಟು ನಾವು ಪಾಯಸನ ಬೇಯಿಸ್ಬೋದು. ಬಟ್ ಒಂದೇನು ಅಂತಂದರೆ, ಪಾಯಸ ಬೇಯಿಸ್ಬೇಕಾದ್ರೆ ನಾವು ಅದು ತಳ ಹಿಡಿಯೋದಾಗೆ ಮಗುಚ್ತಾನೆ ಇರಬೇಕು. ಅಂದರೆ ಸ್ಟಾರ್ಟಿಂಗೇ ಏನೋ ಜಾಸ್ತಿ ಮಗಿಸ್ಬೇಕಾಗಿಲ್ಲ. ಒಂದು ಸ್ವಲ್ಪ ಹೊತ್ತು, 4 ನಿಮಿಷ 5 ನಿಮಿಷ ಆದ ನಂತರ ಅದನ್ನ ಮುಚ್ಚಿಟ್ಟು ಬೇಯಿಸ್ಬೋದು. ಅದಾದ ನಂತರ ನಾವು ಅದು ಪಾಯಸ ಸ್ವಲ್ಪ ತಿಕ್ಕಾಗಲಿಕ್ಕೆ ಶುರುವಾದ ನಂತರ, ಈ ಮಿಕ್ಸ್ ಇದೆಯಲ್ಲ ತಿಕ್ಕಾಗಲಿಕ್ಕೆ ಶುರುವಾದ ನಂತರ ಅದನ್ನ ಕಂಟಿನ್ಯೂಸ್ ಆಗಿ ನಾವು ಸೌಟ್ ಹಾಕಿ ಮಗಿಸ್ತಾನೆ ಇರಬೇಕು. ಇಲ್ಲ ಅಂದರೆ ತಳ ಹಿಡಿಯುತ್ತೆ. ತಳ ಯಾಕೆ ಹಿಡಿಯುತ್ತೆ ಅಂತಂದರೆ, ನಾವು ರೈಸ್ ಹಾಕಿದ್ದೀವಿ ನೋಡಿ, ಕೋಕೋನಟ್ ಹಾಲು ರೆಡಿ ಮಾಡಬೇಕಾದ್ರೆ ರೈಸ್ ಹಾಕಿದ್ದೀವಿ ನೋಡಿ, ಆದ್ದರಿಂದ ಅದು ತಳ ಹಿಡಿಯುತ್ತೆ. ನಾವು ರೈಸ್ ಏನಕ್ಕೆ ಹಾಕ್ತೀವಿ ಈ ಬೆಲ್ಲದ ಪಾಯಸ ಮಾಡಬೇಕು ಅಂತಂದರೆ, ಅದು ತಿಕ್ ಬರಲಿಕ್ಕೋಸ್ಕರ ರೈಸ್ ಹಾಕ್ತೀವಿ. ರೈಸ್ ಬದಲು ನಾವು ಬೇಕಾದರೆ ರವೆ ಕೂಡ ಹಾಕ್ಬೋದು. ಕೋಕೋನಟ್ ಹಾಲನ್ನು ತಗೊಂಡು ಬರೀ ಕೋಕೋನಟ್ ಹಾಲನ್ನು ರೆಡಿ ಮಾಡಿ, ಬೇಕಾದರೆ ನಾವು ರವೆ ಕೂಡ 4 ಸ್ಪೂನಷ್ಟು ರವೆ ಹಾಕಿದ್ರೂ ತುಂಬ ತಿಕ್ಕಾಗಿ ಬರುತ್ತೆ ನೋಡಿ. ಇವಾಗ 25ರಿಂದ 30 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಬೇಯಿಸಿದರೆ ನಮಗೆ ಯಾವ ಕನ್ಸಿಸ್ಟೆನ್ಸ್ಗೆ ಬೇಕು ಆ ಕನ್ಸಿಸ್ಟೆನ್ಸ್ಗೆ ಪಾಯಸ ರೆಡಿ ಆಗುತ್ತೆ ನೋಡಿ. ಈ ಥರ ಪಾಯಸ ಹಾಕುವಾಗ ಈ ಥರ ಕಟ್ಕಟ್ಟಾಗಿ ಸ್ಲೋ ಆಗಿ ಬಿದ್ದರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸ್ಗೆ ಬಂದಿದೆ ಅಂತ ಅರ್ಥ. 25ರಿಂದ 30 ನಿಮಿಷ ನಿಮಗೆ ಬೇಕಾಗುತ್ತೆ. ಬೇಯಿಸಿದ ನಂತರ ಸೂಪರ್ವಾಗಿರುವಂತಹ, ತುಂಬಾ ಚೆನ್ನಾಗಿರುವಂತಹ, ನಾವು ದೇವಸ್ಥಾನಗಳಲ್ಲಿ ಮದುವೆ ಮನೆಗಳಲ್ಲಿ ಹೇಗೆ ತಿಂತೀವಿ ನೋಡಿ, ಅದೇ ಥರದ್ದು ತುಂಬಾ ಅದ್ಭುತವಾಗಿರುವಂತಹ ಬೆಲ್ಲದ ಪಾಯಸ ರೆಡಿಯಾಗುತ್ತೆ. ನಾವು ಕಾಯಿ ಹಾಲು, ಮಿಲ್ಕ್, ಡ್ರೈ ಫ್ರೂಟ್ಸ್ ಮತ್ತು ರೈಸ್ ಎಲ್ಲ ಹಾಕಿ ಮಾಡೋದ್ರಿಂದ ಈ ಪಾಯಸದ ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ಒಂದ್ಸರಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.